ನಮಸ್ಕಾರ. ನಾನು ಶಶಿಭಟ್ ಪಡಾರ್ ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಹಾಗೂ ಕಾಸರಗೋಡು ಜಿಲ್ಲೆಗಳ ಕಾಳು ಮೆಣಸು, ಅಡಿಕೆ ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟ ವಿಟ್ಲ ಪುತ್ತೂರು, ಸುದ್ದಿ ಅರಿವು ಮಾಹಿತಿ ಕೇಂದ್ರ ಪುತ್ತೂರು ಇವುಗಳ ಜಂಟಿ ಸಹಯೋಗದಲ್ಲಿ ದಿನಾಂಕ 23/8/2026 ಅಂದರೆ ಮುಂದಿನ ಭಾನುವಾರ ಆದಿತ್ಯವಾರ ಪುತ್ತೂರಿನ ಸುಭದ್ರ ಕಲಾಮಂದಿರದಲ್ಲಿ ಕಾಳು ಮೆಣಸು, ಕಾಫಿ ಹಾಗೂ ಅಡಿಕೆ ಬೆಳೆಗಾರರ ಬೃಹತ್ ಮಾಹಿತಿ ಶಿಬಿರ ಹಾಗೂ ಸಮಾವೇಶ ಕಾರ್ಯಕ್ರಮ ಜರುಗಲಿಕ್ಕಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ರೈತರ ಬಾಳಿನ ಹೊಂಬೆಳಕಾಗಿರುವ ಪ್ರತಿಷ್ಠಿತ ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ SR ಸತೀಶ್ ಚಂದ್ರ ಇವರು ದೀಪ ಪ್ರಜ್ವಲನೆ ಮಾಡುವುದರ ಮುಖಾಂತರ ಇವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ಪುತ್ತೂರಿನ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ವೇಣುಗೋಪಾಲ್ ಇವರು ಅಡಿಕೆಗೆ ಇತ್ತೀಚಿನ ದಿನಗಳಲ್ಲಿ ಬಾಧಿಸುತ್ತಿರುವಂತಹ ಸಮಸ್ಯೆಗಳು, ಎಲೆ ಚುಕ್ಕಿ ರೋಗ, YLD, ಇದನ್ನು ಯಾವ ರೀತಿಯಲ್ಲಿ ಹತೋಟಿಗೆ ತರ್ಬೋದು, ಇದರ ನಿರ್ವಹಣೆ, ಯಾವ ರೀತಿಯಲ್ಲಿ ಸಮಂಜಸವಾಗಿ ನಮ್ಮ ಸವಾಲುಗಳನ್ನು ಎದುರಿಸಬಹುದು ಅನ್ನೋದರ ಬಗ್ಗೆ ಶ್ರೀ ವೇಣುಗೋಪಾಲ್ ಇವರು ಸಮಗ್ರವಾಗಿ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಕಾಳು ಮೆಣಸು ಹಾಗೂ ಕಾಫಿ ಬೆಳೆಯ ಬಗ್ಗೆ, ಇದರ ನಿರ್ವಹಣೆ, ಗೊಬ್ಬರ ನಿರ್ವಹಣೆ ಹಾಗೂ ಇದರ ಸಮಗ್ರ ನಿರ್ವಹಣೆಯ ಬಗ್ಗೆ ಪ್ರತಿಷ್ಠಿತ ಸಕಲೇಶಪುರದ 7 ಬೀನ್ ಟೀಮಿನ ಮುಖ್ಯಸ್ಥರಾದ ಶ್ರೀ HS ಧರ್ಮರಾಜ್ ಇವರು ಇದರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಹಾಗೆ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಕೊಕ್ಕೋ, ಇದನ್ನು ಯಾವ ರೀತಿಯಲ್ಲಿ ಬೆಳೆಯಬಹುದು ಹಾಗೂ ಇದರ ನಿರ್ವಹಣೆಯ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ಅಡಿಕೆ ಪತ್ರಿಕೆಯ ಪ್ರಕಾಶಕರಾದ ಶ್ರೀ ರಾಮಕೃಷ್ಣ ಶಾಸ್ತ್ರಿ ಪಡಾರ್ ಇವರು ನೀಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಸಾಗರ ತಾಲೂಕಿನ ಆನಂದಪುರದ ಶ್ರೀ ಬಾಬುಲ್ ಸಾಬ್ ಇವರು ವಿಶೇಷ ಅತಿಥಿಯಾಗಿ ಇವರು ಆಗಮಿಸಲಿಕ್ಕಿದ್ದಾರೆ. ಇವರು ಸುಮಾರು 15 ವರ್ಷಗಳ ಹಿಂದೆ 12,000 ಧೂಪದ ಮರಗಳನ್ನು ನಾಟಿ ಮಾಡಿ ಅದರಲ್ಲಿ ಯಶಸ್ವಿಯಾಗಿ ಕಾಳು ಮೆಣಸನ್ನು ಬೆಳೆದು ಅದರ ಮಧ್ಯೆ ಕಾಫಿಯನ್ನು ಬೆಳೆದು ಅಂತರ್ಬೆಳೆಯಾಗಿ ಕಾಫಿಯನ್ನು ಬೆಳೆದು ಇದರಲ್ಲಿ ಯಶಸ್ವಿಯಾದ ರೈತ. ಅದೇ ರೀತಿಯಲ್ಲಿ ಸುಮಾರು 40 ಎಕರೆ ಜಾಗದಲ್ಲಿ ಇವರು ಸುಮಾರು 6,000 ರಬ್ಬರ್ ಮರದ ಮಧ್ಯದಲ್ಲಿ ಪುನಃ ಧೂಪದ ಗಿಡ, ಹಾಗೆ ಅದರಲ್ಲಿ ಸುಮಾರು 20,000 ಕಾಫಿ ಗಿಡಗಳನ್ನು ನಾಟಿ ಮಾಡಿ ಯಶಸ್ವಿಯಾಗಿ ಬೆಳೆಯನ್ನು ಬೆಳೆದಂಥ ರೈತ. ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬಂದು ತಮ್ಮ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ಇತ್ತೀಚೆಗೆ ಮೊನ್ನೆಯಷ್ಟೇ ಬೆಂಗಳೂರಿನಲ್ಲಿ ಸ್ವರ್ಣ ಏಷ್ಯಾನೆಟ್ ಕನ್ನಡಪ್ರಭ ನ್ಯೂಸ್ ಚಾನಲ್ನವರು ಮಾಡಿದಂಥ ರೈತ ರತ್ನ ಪ್ರಶಸ್ತಿಗೆ ಆಯ್ಕೆಯಾದಂಥ ನಮ್ಮ ಈ ಕಾಡು ಮೆಣಸು ಬೆಳೆಗಾರರ ಒಕ್ಕೂಟದ ನಮ್ಮ ಗ್ರೂಪಿನ ಸದಸ್ಯರಾದ ಶ್ರೀ TRS ಸುರೇಶ್ ಚಂದ್ರ ತೊಟ್ಟೆತೋಡಿ, ಶ್ರೀ ಸಾಯಿಶೇಖರ್ ಕರಿಕಳ ಹಾಗೂ ಶ್ರೀ ಬಲರಾಮ್ BG ಇವರನ್ನು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಲಿಕ್ಕಿದ್ದೇವೆ. ಇವರಿಗೆ ಅಭಿನಂದನಾ ಸಮಾರಂಭವನ್ನು ಸಹ ಇಟ್ಟುಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಸಕಲೇಶಪುರದ 7 ಬೀನ್ ಟೀಮಿನ ಮುಖ್ಯಸ್ಥರಾದ ಶ್ರೀ ಧರ್ಮರಾಜ್ ಇವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಹಾಗೆ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯವರೆಗೆ ಭೋಜನ ವಿರಾಮ. ಮಧ್ಯಾಹ್ನ ನಂತರದ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡುವ ಒಂದು ನಮ್ಮ ಈ ಕಾಳುಮೆಣಸು ಬೆಳೆಗಾರರ ಒಕ್ಕೂಟದ ಕೋರ್ ಕಮಿಟಿಯ ಸದಸ್ಯರು ನಮಗೆ ಸಲಹೆ ಕೊಟ್ಟ ಪ್ರಕಾರ ಯುವ ಕೃಷಿಕರನ್ನು ಇತ್ತೀಚಿನ ದಿನಗಳಲ್ಲಿ ಸಾಫ್ಟ್ವೇರ್ ಉದ್ಯೋಗದೊಂದಿಗೆ ಅಥವಾ ಸಾಫ್ಟ್ವೇರ್ ಉದ್ಯೋಗವನ್ನು ತ್ಯಜಿಸಿ ಹಾಗೂ ಉದ್ಯೋಗ ಮಾಡಿಕೊಂಡು ಯುವ ಕೃಷಿಕರು ತುಂಬ ಜನರು ಇವತ್ತು ಕೃಷಿಯ ಒಲವು ತೋರಿ ಕೃಷಿಗೆ ಕಾಲಿಟ್ಟಿದ್ದಾರೆ. ಅಂತಹ ಯುವ ರೈತರನ್ನು ಪರಿಚಯಿಸುವ ದೃಷ್ಟಿಯಿಂದ ಯುವ ರೈತರ ಸಮ್ಮಿಲನ ಮತ್ತು ಅವರೊಟ್ಟಿಗೆ ಒಂದು ಸಂವಾದ, ಒಂದು ವಿಚಾರಗೋಷ್ಠಿಯನ್ನು ಇಟ್ಟುಕೊಂಡಿದ್ದೇವೆ. ಈ ಸಂವಾದ ಯುವ ಕೃಷಿಕರ ಸಮ್ಮಿಲನದ ವಿಚಾರಗೋಷ್ಠಿಯ ಅಧ್ಯಕ್ಷ ಸ್ಥಾನವನ್ನು
ಶ್ರೀ ಸತ್ಯಪ್ರಕಾಶ್ ಶೃಂಗೇರಿ, ಇವರು IPL ಟೀಮ್ ಇಂಡಿಯನ್ ಪೆಪ್ಪರ್ ಲೀಗ್ನ ಉಪಾಧ್ಯಕ್ಷರು, ವೈಸ್ ಪ್ರೆಸಿಡೆಂಟ್. ಇವರು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಅಭಿಜಿತ್ B, ಪ್ರಖ್ಯಾತ ಯೂಟ್ಯೂಬರ್, ಹಾಗೂ ಇವರು ಕೃಷಿಯ ಬಗ್ಗೆ ಅತ್ಯಂತ ಹೆಚ್ಚು ಒಲವು ತೋರಿದವರು. ಎಲ್ಲ ಕಡೆ ಹೋಗಿ ಕೃಷಿ, ತಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೃಷಿಯ ಬಗ್ಗೆ ಒಂದು ಪ್ರಚಾರವನ್ನು ಕೊಟ್ಟು ಎಲೆಯ ಮರೆಯಲ್ಲಿ ಇದ್ದಂಥ ವ್ಯಕ್ತಿಗಳನ್ನು, ಕೃಷಿಕರನ್ನು ಹುಡುಕಿ ತಂದು ಸಮಾಜಕ್ಕೆ ಪರಿಚಯಿಸಿದಂಥ ವ್ಯಕ್ತಿ ಇವರು. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ. ಅಲ್ಲದೆ ಇನ್ನೊಬ್ಬ ಪ್ರಗತಿಪರ ಕೃಷಿಕರಾದ ಶ್ರೀ ನವೀನ್ ಕೃಷ್ಣ ಶಾಸ್ತ್ರಿ ಪುಣಚ, ಇವರು ಕೊಕ್ಕೋ ಬೆಳೆಗಾರರು ಹಾಗೂ ಖರೀದಿದಾರರು. ಹಾಗೆ ಕೊಕ್ಕೋ ಮೌಲ್ಯವರ್ಧನೆಯನ್ನು ಮಾಡಿ ಅದರಲ್ಲಿ ಕೊಕ್ಕೋ ಪಾನೀಯ, ಕೊಕ್ಕೋ ಚಾಕ್ಲೇಟ್, ಇನ್ನಿತರ ಮೌಲ್ಯವರ್ಧನೆಯ ವಸ್ತುಗಳನ್ನು ಅವರು ಮಾರುಕಟ್ಟೆ ಮಾಡಿ ಅದರಲ್ಲಿ ಯಶಸ್ವಿಯಾದ ರೈತ. ಹಾಗೆ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಶ್ರೀ ವಿಶ್ವೇಶ್ವರ ಭಟ್ ಪಂಜೆ ಮುಂಚಿಕಾನ ಪೆರ್ಲಾ, ಇವರು ಸುಮಾರು 60 ಬಗೆಯ ವಿಶೇಷ ತಳಿಯ ಹಲಸುಗಳನ್ನು ಆವಿಷ್ಕಾರ ಮಾಡಿ ಅದರಲ್ಲಿ ವಿಶೇಷವಾದ ಹಲಸಿನ ಮೌಲ್ಯವರ್ಧನೆಗಳನ್ನು ಮಾಡಿ ಯಶಸ್ವಿಯಾದ ರೈತ. ಅದೇ ರೀತಿಯಲ್ಲಿ ತಮ್ಮ ಸುಮಾರು 20 ಎಕರೆ ಜಮೀನಿನಲ್ಲಿ ಅನನಾಸನ್ನು ಬೆಳೆದು ಅದರಲ್ಲಿ ಯಶಸ್ವಿಯಾದ ರೈತ. ಇವರು ಅನನಾಸು ಮತ್ತು ಹಲಸು ಬೆಳೆಯ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಹಾಗೆ ಇನ್ನೊಬ್ಬರು ವಿಶ್ವಕೇಶವ ಕುರುವೇಲಿ ಕ್ಯಾಶ್ಯೂ ಇಂಡಸ್ಟ್ರೀಸ್, ಇವರು ಗೇರು ಹಣ್ಣಿನ ವಿಶೇಷವಾದ ಗೇರು ಕೃಷಿಯನ್ನು ಮಾಡಿ ಅದರಲ್ಲಿ ಆ ಗೇರು ಹಣ್ಣಿನಿಂದ ಹಾಗೂ ಗೇರು ಬೀಜದಿಂದ ವಿಶೇಷವಾದ ಒಂದು ಮೌಲ್ಯವರ್ಧನೆಯನ್ನು ಮಾಡಿ ಅದರಲ್ಲಿ ಕ್ಯಾಶ್ಯೂ ಗೇರು ಬೀಜದ ಒಂದು ಸಣ್ಣ ಫ್ಯಾಕ್ಟ್ರಿಯನ್ನು ಮಾಡಿ ಅದರಲ್ಲಿ ಯಶಸ್ವಿಯಾದ ರೈತ. ಇವರು ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಇವರು ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಬ್ಬರು ಬಾಲಸುಬ್ರಹ್ಮಣ್ಯ PS, ಇವರು ಸಹ ಕೊಕ್ಕೋ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಕೊಕ್ಕೋವನ್ನು ಬೆಳೆದು ಯಶಸ್ವಿಯಾದ ರೈತ. ಇವರದ್ದು ಚಾಕ್ಲೇಟ್ ಉತ್ಪನ್ನಗಳು, ಇವರು ಸಹ ಚಾಕ್ಲೇಟ್ ಉತ್ಪನ್ನಗಳನ್ನು ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥ ಒಬ್ಬ ಯುವ ರೈತ. ಇವರು ಸಾಫ್ಟ್ವೇರ್ ಉದ್ಯೋಗದಲ್ಲಿ ಇದ್ದುಕೊಂಡು ಕೃಷಿಯಲ್ಲಿ ತೊಡಗಿಕೊಂಡು ಚಾಕ್ಲೇಟ್ ಉತ್ಪನ್ನಗಳನ್ನು ಮಾಡಿ ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದಾರೆ. ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಬ್ಬ ಯುವ ರೈತ ಶ್ರೀ ಸುಧೀರ್ ಕೃಷ್ಣ ಪಡಾರು, ಇವರು ಹಾಗೆ ಸಾಫ್ಟ್ವೇರ್ ಉದ್ಯೋಗದಲ್ಲಿ ಇದ್ದುಕೊಂಡು ಅದರ ಜೊತೆಗೆ ಇತ್ತೀಚಿನ ಒಂದು 5-6 ವರ್ಷಗಳಲ್ಲಿ ಸುಮಾರು 4-5 ಸಾವಿರ ಅಡಿಕೆ ಗಿಡಗಳನ್ನು ನಾಟಿ ಮಾಡಿ ಅದರಲ್ಲಿ ಯಶಸ್ವಿಯಾಗಿ ಅದರಲ್ಲಿ ಅಡಿಕೆ ಬೆಳೆಯನ್ನು ಬೆಳೆದು ಯಶಸ್ವಿಯಾದಂಥ ರೈತ. ಇಂಥ ಯುವ ಕೃಷಿಕರು ಈ ಯುವ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಇದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ರೂಪುರೇಷೆಗಳಿಗೆ ಬೆಳಿಗ್ಗೆ 9:30ಕ್ಕೆ ಸರಿಯಾಗಿ ಉದ್ಘಾಟನಾ ಸಮಾರಂಭ ಕ್ಲಪ್ತ ಸಮಯಕ್ಕೆ ನಾವು ಪ್ರಾರಂಭಿಸಲಿಕ್ಕಿದ್ದೇವೆ. ಮಧ್ಯಾಹ್ನ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 1 ಗಂಟೆ ತನಕ, ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯವರೆಗೆ ಭೋಜನ ವಿರಾಮ, ಊಟದ ವ್ಯವಸ್ಥೆ ಇರ್ತದೆ. 2ರಿಂದ ಸಾಯಂಕಾಲ 5 ಗಂಟೆಯ ತನಕ ಯುವ ಕೃಷಿಕರ ಸಮ್ಮಿಲನ ಹಾಗೂ ಈ ಸಮ್ಮಿಲನ ಕಾರ್ಯಕ್ರಮದ ಬಳಿಕ ಪ್ರಶ್ನೋತ್ತರ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಪ್ರಶ್ನೋತ್ತರ ಕಾರ್ಯಕ್ರಮದ ಬಳಿಕ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಸಮಾಪ್ತಿಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ಕೃಷಿಕರಿಗೆ ಹಾಗೂ ಎಲ್ಲ ಅತಿಥಿಗಳಿಗೆ ಸುಭದ್ರ ಕಲಾಮಂದಿರದ ಮುಂಭಾಗದಲ್ಲಿರತಕ್ಕಂತಹ ಹನುಮ ವಿಹಾರದ ಮೈದಾನದಲ್ಲಿ ಪಾರ್ಕಿಂಗಿನ ವ್ಯವಸ್ಥೆಯನ್ನು ಸಹ ಕಲ್ಪಿಸಿದ್ದೇವೆ. ಹೌದು, ಅದರಲ್ಲಿ ಬಲಭಾಗದಲ್ಲಿ ನರ್ಸರಿ ಇದೆ, ಸ್ವಲ್ಪ ಇದೆ, ಆದರೆ ಅದು ದೊಡ್ಡ ಗ್ರೌಂಡ್ 5 ಎಕರೆ ಇದರಲ್ಲಿ ಇದೆ. ಹಾಗೆ ಇದರಲ್ಲಿ ಸ್ಟಾಲ್ಗಳು, ಸೀಮಿತ ಸಂಖ್ಯೆಯ ಸ್ಟಾಲ್ಗಳು, ತೋಟಕ್ಕೆ ಅಡಿಕೆ ತೋಟ ಹಾಗೂ ಕಾಫಿ ಕಾಳುಮೆಣಸು ತೋಟಕ್ಕೆ ಬೇಕಾದಂಥ ನಾವು ರಸಗೊಬ್ಬರಗಳ ಟಾಟಾ ಕಂಪನಿ ಇರ್ಬೋದು, ಎಂಡೋಫಿಲ್ ಇರ್ಬೋದು,
ಇಂಥ ಬೇರೆ ಬೇರೆ ಪ್ರಖ್ಯಾತ ಕಂಪನಿಗಳ ರಾಸಾಯನಿಕ ಗೊಬ್ಬರಗಳ ಮಳಿಗೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಅಡಿಕೆಗೆ ಬಿಡುವ ದೋಟಿಗಳು, ಔಷಧಿಯನ್ನು ಸ್ಪ್ರೇ ಮಾಡುವಂಥ ದೋಟಿಗಳ ಕಂಪನಿಗಳವರು ಬರ್ತಾರೆ. ಹಾಗೆ ಅಡಿಕೆ ಪತ್ರಿಕೆ, ಹೀಗೆ ಇನ್ನಿತರ ಸೀಮಿತ ಸಂಖ್ಯೆಯ ಸ್ಟಾಲ್ಗಳು ಇರ್ತದೆ. ಅದಲ್ಲದೆ ಅಲ್ಲಿ ನಾವು ಗಿಡಗಳ ಮಾರಾಟದ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಕಾಳುಮೆಣಸು ಗಿಡ ಇರ್ಬೋದು, ಏಲಕ್ಕಿ ಗಿಡ ಇರ್ಬೋದು, ಕಾಫಿ ಗಿಡ ಇರ್ಬೋದು, ಸೀಡ್ಲೆಸ್ ಕಾಗ್ಜಿ ವೆರೈಟಿಯ ನಿಂಬೆ ಗಿಡಗಳಿರ್ಬೋದು. ಹಾಗೆ ಬೇರೆ ಬೇರೆ ಥರದ ನರ್ಸರಿಯಾಗಿ ಏನು ನಮ್ಮ ತೋಟಕ್ಕೆ ಬೇಕಾದಂತಹ ಏನು ನಾವು ಕೃಷಿಯಲ್ಲಿ ಸಂಬಂಧಪಟ್ಟಂಥ ಎಲ್ಲ ಗಿಡಗಳ ವ್ಯವಸ್ಥೆಯನ್ನು ಸಹ ಆ ದಿವಸ ರಿಯಾಯಿತಿ ದರದಲ್ಲಿ ನಾವು ಅಲ್ಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಇದು 5ನೇ ವರ್ಷ ಅಲ್ಲ, ನಾವು ಯಶಸ್ವಿಯಾಗಿ ನಾವು ಈ ಕಾಳುಮೆಣಸು ಕೃಷಿಗ ಈ ಏನು ಗಿಡಗಳ ಸರಬರಾಜು ವ್ಯವಸ್ಥೆ ಇದು 4ನೇ ವರ್ಷ. 3 ವರ್ಷ ಯಶಸ್ವಿಯಾಗಿ ಇದು 4ನೇ ವರ್ಷ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈ ಒಂದೇ ವರ್ಷದಲ್ಲಿ ಕಳೆದ 1 ವರ್ಷದಿಂದ ಇದು 5ನೇ ಇದು ಏನು ಕೃಷಿ ಮಾಹಿತಿ ಸಮ್ಮೇಳನ, ಮಾಹಿತಿ ಶಿಬಿರ. 1 ವರ್ಷದಲ್ಲಿ 5 ಸಲ ನಾವು ಒಂದು ವರ್ಷದಲ್ಲಿ ಹೌದು, ಕಳೆದ ವರ್ಷ ಆಗಸ್ಟ್ 10ಕ್ಕೆ ನಾವು ಪ್ರಥಮ ಸಮ್ಮೇಳನ ಮಾಡಿದ್ದೆವು. ಕೃಷಿ ಕಾರ್ಯಾಗಾರ ಮಾಹಿತಿ ಶಿಬಿರ ಮಾಡಿದ್ದೇವೆ. ಅದರಲ್ಲಿ ಸುಮಾರು 4,000 to 5,000 ಜನಗಳು ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಜರುಗಿದೆ. ಇದಕ್ಕೆ ಪತ್ರಕರ್ತರಾದ ನಿಮ್ಮೆಲ್ಲರ ಸಹಕಾರವು ನನಗೆ ದೊರೆತು ನೀವು ಉತ್ತಮ ಒಂದು ಏನು ವ್ಯಾಪಕ ಪ್ರಚಾರವನ್ನು ಕೊಟ್ಟ ಕಾರಣ ನಮ್ಮ ಜಿಲ್ಲೆ ಅಲ್ಲದೆ, ನಮ್ಮ ಈ ಏನು ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆ ಅಲ್ಲದೆ ಹೊರ ಜಿಲ್ಲೆಯಿಂದಲೂ ಸಾವಿರಾರು ಜನ ರೈತರು ಬಂದು 4,000 to 5,000 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಅಭೂತಪೂರ್ವವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಜರುಗಿದೆ. ತದನಂತರ ಡಿಸೆಂಬರ್ ತಿಂಗಳಲ್ಲಿ ಪುನಃ ಇನ್ನೊಂದು ಮಾಹಿತಿ ಕಾರ್ಯಾಗಾರದ ಸಮ್ಮೇಳನವನ್ನು ನಾವು ಸುಭದ್ರ ಕಲ್ಯಾಣ ಮಂಟಪದಲ್ಲೇ ಮಾಡಿದ್ದೆವು. ಅದಕ್ಕೆ ಸುಮಾರು ಆ ಸಲ ನಮ್ಮ ನಿರೀಕ್ಷೆ 2,000 ಜನ ಇತ್ತು. 1,500 ಜನರಷ್ಟು ಇದಕ್ಕೆ ಸಹ ಜನರು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ತದನಂತರ ಈಗ ಮೊನ್ನೆ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಪುನಃ ಈ ಮಾಹಿತಿ ಕಾರ್ಯವು ತೋಟದಲ್ಲಿ ಶ್ರೀಯುತ ಅಜಿತ್ ಪ್ರಸಾದ್ ರೈ ಅವರ ತೋಟದಲ್ಲಿ ಒಂದು ಮಾಹಿತಿ ಕಾರ್ಯಾಗಾರ ನಡೆದಿದೆ. ಇನ್ನೊಂದು ಚಂದ್ರಶೇಖರ್ ಭಟ್ ತಾಳ್ತಾಜಿಯವರ ತೋಟ ಉಪ್ಪಿನಂಗಡಿಯಲ್ಲಿ ಒಂದು ಮಾಹಿತಿ ಕಾರ್ಯಾಗಾರವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಕೃಷಿಕರಿಗೆ, ರೈತರಿಗೂ ಆ ತೋಟಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಯಾವ ರೀತಿಯಲ್ಲಿ ಕೃಷಿಯನ್ನು ಮಾಡ್ಬೋದು, ಕೃಷಿಗೆ ಭಾಗವಹಿಸುವಂಥ ರೋಗಗಳು, ಆ ರೋಗಗಳ ನಿರ್ವಹಣೆ, ಇದನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅಂಥೇಳಿ ನಾವು ಕೃಷಿಕರಿಗೆ ಅಲ್ಲಿ ಕರ್ಕೊಂಡೋಗಿ ಅವರ ತೋಟದಲ್ಲಿ ಮಾಹಿತಿಯನ್ನು ಕೊಟ್ಟು ಇದರಿಂದ ತುಂಬ ರೈತರು ಇದರಿಂದ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಒಂದು ಅಜಿತ್ ಪ್ರಸಾದ್ ರೈ ಅವರ ತೋಟದಲ್ಲಿ, ಇನ್ನೊಂದು ಚಂದ್ರಶೇಖರ್ ತಾಳ್ತಾಜೆ ಉಪ್ಪಿನಂಗಡಿ. 2 ತೋಟದಲ್ಲಿ ಒಟ್ಟು 4, ಇದು 5ನೇದು ಸಮಾವೇಶ. 2 ತೋಟದಲ್ಲಿ ಮಾಹಿತಿ ಕಾರ್ಯಾಗಾರ, 2 ಸುಭದ್ರದಲ್ಲಿ, 2 ಸುಭದ್ರದಲ್ಲಿ ಆಯಿತು, 2 ತೋಟದಲ್ಲಿ. ಇದೀಗ 3ನೇ ಸುಭದ್ರದಲ್ಲಿ 3ನೇದು. ಮತ್ತು ಇದು ಆಕರ್ಷಣ್ ಇಂಡಸ್ಟ್ರಿಯವರದ್ದು ಕಂಬದಲ್ಲಿ, ಸಿಮೆಂಟ್ ಕಂಬದಲ್ಲಿ ಕಾಳುಮೆಣಸನ್ನು ಬೆಳೆಯುವ ಬಗ್ಗೆ ಅವರು ಏನು ಸಿಮೆಂಟ್ ಕಂಬದ ಪೋಲ್ನ ಅವರದ್ದು ಸಹ ಸ್ಟಾಲ್ ಇದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.